ಕೃಷಿ ಮತ್ತು ಋಷಿ ಪರಂಪರೆಯನ್ನ ಮುಂದುವರಿಸಿಕೊಂಡು ಆಧ್ಯಾತ್ಮಿಕ ಬದುಕನ್ನು ರೂಪಿಸಿದ ಸಮುದಾಯ ಅಂದರೆ ಒಕ್ಕಲಿಗ ಗೌಡ ಸಮಾಜ ಎಂದು ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ಅಭಿಪ್ರಾಯಪಟ್ಟಿದ್ದಾರೆ. ಸುಳ್ಯ ತಾಲೂಕು ಗೌಡರ ಯುವ ಸೇವಾ ಸಂಘ, ಮಹಿಳಾ ಘಟಕ ಮತ್ತು ತರುಣ ಘಟಕ ಹಾಗೂ ಗ್ರಾಮ ಸಮಿತಿಗಳ ಆಶ್ರಯದಲ್ಲಿ ಸುಳ್ಯದ ಕೊಡಿಯಾಲಬೈಲು ಗೌಡ ಸಮುದಾಯ ಭವನದಲ್ಲಿ ನಡೆದ ವಾರ್ಷಿಕ ಸಮಾವೇಶ 2022 ಮತ್ತು ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಡಾ ರೇಣುಕಾ ಪ್ರಸಾದ್ ಕೆವಿಯವರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತ ಆಧ್ಯಾತ್ಮಿಕ ದೇಶವಾಗಿ ಜಗತ್ತಿಗೆ ಮಾರ್ಗದರ್ಶನವನ್ನ ಮಾಡಿದೆ. ಕೃಷಿ ಮತ್ತು ಋಷಿ ಪರಂಪರೆ ನಮ್ಮದು. ಸನಾತನ ಸಂಪ್ರದಾಯವನ್ನ ಚಾಚು ತಪ್ಪದೆ ಪಾಲಿಸಿಕೊಂಡು ಬರುವ ಗೌಡ ಸಮುದಾಯವು ತನ್ನ ಸಂಸ್ಕೃತಿ ಪರಂಪರೆಯನ್ನ ಪಾಲಿಸಿಕೊಂಡು ಅದನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ಹಸ್ತಾಂತರ ಮಾಡುತ್ತಿದೆ ಎಂದರು. ಒಕ್ಕಲಿಗ ಗೌಡ ಸಮುದಾಯಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಿದ್ದು, ಈ ಸಮುದಾಯ ಶ್ರೇಯಾಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ರೂಪಿಸಿದೆ ಎಂದು ಹೇಳಿದರು. ಸಂಸ್ಕೃತಿ, ಪರಂಪರೆ, ವಿವಿಧ ಭಾಷೆ, ಆಚಾರ ವಿಧಾನಗಳು, ನಮ್ಮ ಆಹಾರ ಪದ್ಧತಿಗಳು ಎಲ್ಲವೂ ಸೇರಿ ಆ ಕೃಷಿ ಪರಂಪರೆ ಮತ್ತು ಋಷಿ ಪರಂಪರೆ ಭಾಗವಾಗಿ ಒಂದು ಆಧ್ಯಾತ್ಮಿಕ ದೇಶವಾಗಿ ಇವತ್ತು ಭಾರತ ಜಗತ್ತಲ್ಲಿ ತಮ್ಮ ಐಡೆಂಟಿಟಿಯನ್ನು ತೋರಿಸುವಂತ ಸಂಗತಿಯನ್ನು ಮಾಡಿದೆ. ಆ ಋಷಿ ಪರಂಪರೆ ಮತ್ತು ಕೃಷಿ ಪರಂಪರೆ ಇವತ್ತು ಈ ದೇಶದ ಆಧ್ಯಾತ್ಮಿಕ ಬದುಕು. ಕೃಷಿ ಪರಂಪರೆಯ ಭಾಗ ಈ ಒಕ್ಕಲಿಗರು ಒಕ್ಕಲಿತನ ಮಾಡಿ ಇವತ್ತು ಆಧ್ಯಾತ್ಮಿಕ ಬದುಕನ್ನು ಪಡ್ಕೊಂಡು ಈ ಸಮಾಜದಲ್ಲಿ ಒಂದು ಸಜ್ಜನ ಸಮಾಜವಾಗಿ, ಸಜ್ಜನ ಸಮುದಾಯವಾಗಿ ಇವತ್ತು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತ, ನಾಯಕತ್ವವನ್ನು ಕೊಡುವಂತ ಒಂದು ಸಮುದಾಯವನ್ನು ಬೆಳೆದು ಬಂದಿದೆ. ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಡಾ ರೇಣುಕಾ ಪ್ರಸಾದ್ ಕೆವಿಯವರನ್ನ ಸನ್ಮಾನಿಸಿದ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ಎಲ್ಲರನ್ನ ಸಮಾನರಾಗಿ ಕಾಣುವ ಗೌಡ ಸಮುದಾಯ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬದುಕು ನಡೆಸುತ್ತಿದೆ ಎಂದರು. ಒಕ್ಕಲಿಗ ಸಂಘದ ವತಿಯಿಂದ ಸುಳ್ಯದಲ್ಲಿ ವಿದ್ಯಾರ್ಥಿ ನಿಲಯ ಸ್ಥಾಪನೆ ಮಾಡಲಾಗುವುದೆಂದು ಘೋಷಿಸಿದರು. ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ನೀಡುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಈಗ 100 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ಉಳಿದ ಮೊತ್ತ ಬರಲು ಸರ್ಕಾರವನ್ನ ಒತ್ತಾಯಿಸಲಾಗುವುದೆಂದು ಹೇಳಿದರು. ಇವತ್ತು ಈ ಮಣ್ಣಿನಲ್ಲಿದ್ದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸದಾನಂದಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯೂನಿಯನ್ ಗೌರ್ಮೆಂಟ್ನಲ್ಲಿ ಹಲವಾರು ಪಾತ್ರಗಳನ್ನು ಯಶಸ್ವಿಯಾಗಿ ನಿರ್ವಹಿಸತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಅವರು ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ವಿಧಾನಸೌಧವನ್ನು ಕಟ್ಟಿದವರು ಕೆಂಗಲ್ ಹನುಮಂತಯ್ಯನವರು, ವಿಕಾಸಸೌಧವನ್ನು ಕಟ್ಟಿದಂಥವರು ಎಸ್ ಎನ್ ಕೃಷ್ಣ ಅವರು, ಬೆಳಗಾವಿ ಮರಾಠಿಗರು ನಮ್ಮ ಅಂತ ಅಂದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸುವರ್ಣ ವಿಧಾನಸೌಧವನ್ನು ಕಟ್ಟಬೇಕು, ಬೆಳಗಾವಿಯಲ್ಲಿ ಇರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಜಾಗವನ್ನು ಕಾಯ್ದಿರಿಸಿ ಇರ್ತಕ್ಕಂಥ ಒಂದು ಕೀರ್ತಿಗೆ ಕುಮಾರಸ್ವಾಮಿ ಅವರು ಪಾತ್ರರಾಗಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ತದನಂತರ ನಾನು ಯಡಿಯೂರಪ್ಪ ಸಾಹೇಬರು ಅದನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾ ರೇಣುಕಾ ಪ್ರಸಾದ್ ಅವರು, ಒಕ್ಕಲಿಗರಿಗೆ ಗೌರವ ಬರುವ ನೆಲೆಯಲ್ಲಿ ಕೆಲಸ ಮಾಡುತ್ತೇನೆ ಎಂದರು. ಒಕ್ಕಲಿಗರ ಸಂಘದ ವತಿಯಿಂದ ಸುಳ್ಯದಲ್ಲಿ ಉಚಿತ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೆ ಸಿದ್ಧತೆ ನಡೆದಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿದ್ದ ವಿಧಾನ ಪರಿಷತ್ನ ಸದಸ್ಯ ಎಲ್ ಭೋಜೇಗೌಡ ಅವರು ಮಾತನಾಡಿದರು. ಇಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಪ್ರಾರಂಭ ಮಾಡಿ ಪ್ರೈಮರಿ ಎಜುಕೇಶನ್ ಇಂದ ಮೆಡಿಕಲ್ ವರೆಗೆ ಎಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿದಂತ ಒಂದು ಬಹುದೊಡ್ಡವಾದ ನಾಡಿನ ಕೊಡುಗೆ ಕೊಟ್ಟವರು ಗೌಡ ಸಮುದಾಯ ಕೊಟ್ಟಿದೆ. ಇಲ್ಲಿ ಬರೀ ಗೌಡ ಮಾತ್ರ ಬರುತ್ತಿಲ್ಲ, ಎಲ್ಲ ವರ್ಗದ ಜನರು
ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಅಂಜನಪ್ಪ ಅವರು ಮಾತನಾಡಿ ಗೌಡ ಸಮುದಾಯದ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಗೌಡ ಯುವ ಸೇವಾ ಸಂಘದ ಅಧ್ಯಕ್ಷ ಚಂದ್ರ ಕೋಲ್ಚಾರು ಅಧ್ಯಕ್ಷತೆ ವಹಿಸಿದ್ರು. ಮಹಾತ್ಮ ಗಾಂಧಿ ಮಲೆನಾಡು ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿದ್ದ ಕೆ. ಚಿದಾನಂದ ಅವರನ್ನ ಗೌರವಿಸಲಾಯಿತು. ಸಿಎನ್ ಬಾಲಕೃಷ್ಣ ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ರಾಜ್ಯ ಒಕ್ಕಲಿಗರ ಸಂಘದ ಜೊತೆ ಕಾರ್ಯದರ್ಶಿ ರಾಘವೇಂದ್ರ, ನಿರ್ದೇಶಕ ಮಂಜೇಗೌಡ ಅತಿಥಿಗಳಾಗಿದ್ದರು. ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಪಿಸಿ ಜಯರಾಮ್, ಎವಿ ತೀರ್ಥರಾಮ, ದೊಡ್ಡಣ್ಣ ಬರೆಮೇಲು, ಗೌಡರ ಯುವ ಸೇವಾ ಸಂಘದ ಉಪಾಧ್ಯಕ್ಷರಾದ ದಾಮೋದರ್ ನಾರ್ಕೋಡು, ಸದಾನಂದ ಮಾವಾಚಿ, ಕುಸಪ್ಪಗೌಡ ಮುಗುಪು, ಪ್ರಧಾನ ಕಾರ್ಯದರ್ಶಿ ಬೆಳ್ಳೆಪ್ಪಗೌಡ ಬಳ್ಳಡ್ಕ, ಕೋಶಾಧಿಕಾರಿ ಚಂದ್ರಶೇಖರ್ ಮೇರ್ಕಚಿ, ಕಾರ್ಯದರ್ಶಿಗಳಾದ ಡಾ ಪುರುಷೋತ್ತಮ್ ಕೇಚಿ, ದಿನೇಶ್ ಮರ್ತಿಲ, ವೀರಪ್ಪಗೌಡ ಕಣ್ಕಲ್, ಕೆಎಂಪಿ ಉಮೇಶ್, ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾವತಿ ಮಾಣಿಬೆಟ್ಟು, ತರುಣ ಘಟಕದ ಅಧ್ಯಕ್ಷ ರಜತ್ ಗೌಡ ಅಡ್ಕಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಂಯೋಜಕ ಪಿಎಸ್ ಗಂಗಾಧರ್ ಸ್ವಾಗತಿಸಿ ದಿನೇಶ್ ಮಡಪಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಪೂರ್ಣಿಮಾ ಮಡಪಾಡಿ ಪ್ರಾರ್ಥಿಸಿದ್ರು. ಕೆಟಿ ವಿಶ್ವನಾಥ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸಮಾವೇಶಕ್ಕೂ ಮುನ್ನ ಶ್ರೀ ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ನಡೆಯಿತು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಸುಳ್ಯ.